ಈ ಕಥೆ ಒಳಗೆ ನಮ್ಗೊಂದು ಕಥೆ ಇದೆ. ಏನ್ ಕಥೆ ಅಂದ್ರೆ, ಅವಳು ಎಲ್ಲಿವರೆಗೂ ಮಗುವನ್ನ ತೊಡೆ ಮೇಲೆ ಇಟ್ಕೊಂಡಿದ್ಲು ಅಲ್ಲಿವರೆಗೂ ದೈತ್ಯ ಒಳಗ್ ಬರ್ಲಿಲ್ಲ. ಯಾವಾಗ ಮಗುವನ್ನ ಕೆಳಗಿಟ್ಲು ದೈತ್ಯ ಬಂದ. ಇದ್ರ ತಾತ್ಪರ್ಯ ಇಷ್ಟೇ, ನೀವ್ ಎಲ್ಲಿವರೆಗೂ ದೇವರು ಧರ್ಮ ಮನೆ ಒಳಗೆ ಇಟ್ಕೊಂಡಿರ್ತೀರಿ ಅಲ್ಲಿವರೆಗೂ ದೈತ್ಯರು ಬರಲ್ಲ. ನೀವ್ ಯಾವಾಗ ದೇವ್ರು ನಮ್ ಕೈಲಿ ಸಾಧ್ಯ ಇಲ್ಲ, ದೇವರು ಭಾರ ಧರ್ಮ ಬೋರು ಅಂತ ಹೇಳಿ ಮನೆಯಿಂದ ಹೊರ ಹಾಕ್ತೀರಿ, ಆಗ ದೈತ್ಯರೆಲ್ಲ ಮನೆ ಒಳಗೆ ಬಂದ್ಬಿಡ್ತಾರೆ. ಜಗತ್ತಲ್ಲಿ ಇರೋದು ಎರಡೇ ಐಟಮ್, ಒಂದ್ ದೇವ್ರು ಇನ್ನೊಂದು ದೆವ್ವ. ದೇವ್ರು ಇಟ್ಕೊಂಡ್ರೆ ದೆವ್ವ ಬರಲ್ಲ, ದೆವ್ವ ಇಟ್ಕೊಂಡ್ರೆ ದೇವ್ರು ಬರಲ್ಲ. ನಿಮ್ಗೆ ಯಾವ್ದು ಬೇಕೋ ಚಾಯ್ಸ್ ಈಸ್ ಯುವರ್ಸ್. ನೀವು ದೆವ್ವ ಬೇಕಾದ್ರೆ ದೆವ್ವ ಇಟ್ಕೊಳ್ಳಿ, ದೇವ್ರು ಬೇಕಾದ್ರೆ ದೆವ್ವ ಇಟ್ಕೊಳ್ಳಿ. ಹಿಂಡು ಭೂತವ ತರಿದು ಓಡಿಸುವ ಮಂತ್ರ ನರಸಿಂಹ ಮಂತ್ರ ಒಂದಿರಲು ಸಾಕು ಅಂತಾರೆ. ನಿಮ್ಮ ಮನೇಲಿ ನರಸಿಂಹ ಇದ್ರೆ ಯಾವ ಭೂತ ಪ್ರೇತ ಪಿಶಾಚಿ ಕಾಟ ಇಲ್ಲ. ನರಸಿಂಹ ಅಂದ್ರೆ ನರಸಿಂಹ ಇರ್ಬೇಕಂತಿಲ್ಲ. ಕೃಷ್ಣ ಅಂದ್ರು ನರಸಿಂಹ, ನರಸಿಂಹ ಅಂದ್ರು ಕೃಷ್ಣ, ಶ್ರೀನಿವಾಸ ಅಂದ್ರು ನರಸಿಂಹ. ದೇವ್ರಿದ್ದ ಅಂದ್ರೆ ಯಾವ ದೆವ್ವಗಳ ಕಾಟ ಇಲ್ಲ. ದೇವ್ರಿಲ್ಲ ಅಂದ್ರೆ ಒಂದೊಂದು ರೂಪದಿಂದ, ಯಾವ್ಯಾವ್ದೋ ರೂಪದಿಂದ ದೆವ್ವ ಭೂತ ಪ್ರೇತ ಪಿಶಾಚಿಗಳೆಲ್ಲ ಮನೆ ಒಳಗೆ ಸೇರ್ಕೊಂಡ್ ಬಿಡುತ್ತೆ. ಆದ್ರಿಂದ ಎಷ್ಟು ಕಷ್ಟ ಬಂದರೂ ಬಿಡಬಾರ್ದು ಎರಡು, ಒಂದು ದೇವರು ಇನ್ನೊಂದು ಧರ್ಮ. ಕೆಲವರು ಅನಂತ ಪದ್ಮನಾಭ ಮಠ, ಮತ್ತೆ ಶುಭ ಆದ್ರೂ ಮಠ, ಅಶುಭ ಆದ್ರೂ ಮಠ. ಕೆಲವರು ಇದ್ದಾಗ್ಲೂ ಅಪ್ಪ ಅಮ್ಮನ ಮನೇಲಿ ಇಟ್ಕೊಳ್ಳಲ್ಲ, ಹೋದ್ಮೇಲೂ ಮನೇಲಿ ಇಟ್ಕೊಳ್ಳಲ್ಲ. ಸತ್ ಮೇಲೆ ವರ್ಷಕ್ಕೊಂದ್ಸತಿ ಬರ್ತೀನಿ ಅಂದ್ರೆ ಬೇಡ ಮಠಕ್ಕೆ ಬಂದು ಅಲ್ಲೇ ಹೋಗ್ಬಿಡಿ ಅಂತ ಹೇಳಿ, ಮನೇಲಿ ಮಡಿ ನಡೆಯಲ್ಲ ಅಂತೇಳಿ ಪಿತೃದೇವತೆಗಳನ್ನ ಎಲ್ಲಿ ಕರಿತೀವಿ, ಮಠದಲ್ಲೇ ಕರೆದು ಅಲ್ಲೇ ಕಳಿಸ್ಬಿಡ್ತೀವಿ ಅಲ್ವಾ. ಮಾಡಬಾರ್ದ್ರಿ. ಎಷ್ಟು ಕಷ್ಟ ಆದ್ರೂ ವರ್ಷಕ್ಕೊಂದಿನ ಅಪ್ಪ ಅಮ್ಮನ ಮನೆಗೆ ಇನ್ವೈಟ್ ಮಾಡದೆ ಇದ್ಮೇಲೆ ಇಷ್ಟು ದೇಹ ಕೊಟ್ಟು ಇಷ್ಟೆಲ್ಲ ಆಸ್ತಿ ಕೊಟ್ಟು, ಒಬ್ಬ ತಾಯಿಯ ಋಣವನ್ನ 7 ಜನ್ಮಕ್ಕೆ ತೀರ್ಸಕ್ಕಾಗಲ್ಲಂತೆ. ಒಬ್ಬ ತಾಯಿ ಇದೆ, 7 ಜನ್ಮಕ್ಕೆ 7 ತಾಯಿ ಆಗ್ಬಿಟ್ಟಿರ್ತಾರೆ. ಅವ್ರಿಗೆಲ್ಲ ತೀರಿಸ್ತೀರ್ರಿ? ನಿಜವಾಗಿಯೂ ನಿಮಗೆ ತೀರಿಸ್ಬೇಕು ಅಂತ ಆಸೆ ಇದ್ರೆ ಬದುಕಿದ್ದಾಗಲೇ ತಾಯಿಯ ಬಾಯಲ್ಲಿ ಬರ್ಬೇಕಂತ, ನೀನು ನನ್ನ ಋಣ ತೀರಿಸಿದ್ಯಪ್ಪ ಅನ್ಬೇಕಂತ. ಅಂದ್ರೆ ಮಾತ್ರ ಆಗತ್ತಂತ, ಇಲ್ದೇರಿ ಇಲ್ಲಂತ. ಯಾರು ಹಂಗಿರೋದೇ ಇಲ್ಲ. ತಾಯಿಗೆ ಮಗನ್ ನೋಡಿದ್ರೆ ಉರಿ ಆಗ್ತಿರತ್ತ, ಅಷ್ಟು ಕೆಟ್ಟದಾಗಿ ನಡ್ಕೋತಿರ್ತಾರೆ. ನಮ್ಮ ಜೀವನದಲ್ಲೆಲ್ಲ ನಾವು ಹಾಗೆ ನಡ್ಕೊಂಡಿರ್ತೀವಿ ಅಲ್ವಾ. ಸತ್ತ ಮೇಲಾದ್ರೂ ಆ ತಾಯಿ ಆಚಾರ ಆಯ್ತು ಬಿಡಿ, ಇದ್ದಾಗಂತೂ ಆಗಲ್ಲ, ಹೋದ್ಮೇಲೆ ನೋಡ್ಕೊಳ್ತೀವಿ. ಇದ್ದಾಗ ನೋಡ್ಕೊಳ್ದೇ ಇರಬೇಡಿ, ಇದ್ದಾಗೂ ಚೆನ್ನಾಗಿ ನೋಡ್ಕೋಬೇಕು. ಏನೋ ಹಣೆ ಬರ ನೋಡ್ಕೊಳ್ಳಿಲ್ಲ, ಹೋದ್ಮೇಲೆ ಯಾರು ನೋಡ್ಕೋಬೇಕು. ನಾವಿದ್ದಾಗ್ಲೂ ಮನೆಗೆ ಸೇರ್ಸಲ್ಲ, ಹೋದ್ಮೇಲೂ ಸೇರ್ಸಲ್ಲ ಅಂದ್ರೆ ನಮ್ಮಷ್ಟು ನತದೃಷ್ಟರು ಪಾಪಿಗಳು ಜಗತ್ತಲ್ಲಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ಭಾಗವತದ ಆರಂಭದಲ್ಲಿಯೇ ಹೇಳುತ್ತೆ, ಮಾತೃ ಪಿತೃ ದೂಷಕ ಅಂತ. ಭಾಗವತ ಯಾರು ಕೇಳಬೇಕಂದ್ರೆ ಗೊತ್ತಿಲ್ಲದೆ ಅಪ್ಪಿ ತಪ್ಪಿ ತಂದೆ ತಾಯಿಯನ್ನ ಬೈದವನು ಪ್ರಾಯಶ್ಚಿತ್ತಾರ್ಥವಾಗಿ ಕೇಳ್ಬೇಕಂತ. ಇನ್ ತಿಳಿದು ಬೈದವನು 108 ಸತಿ ಭಾಗವತ ಕೇಳಿದ್ರು ಅವನ್ ಚೇಂಜ್ ಆಗಲ್ಲ. ಹಾಗಾದ್ರೆ ಶ್ರದ್ಧಾ ಭಕ್ತಿಯಿಂದ ತಂದೆ ತಾಯಿಗಳ ಸೇವೆ ಮಾಡಬೇಕು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಆ ಮಗುವನ್ನ ಕೆಳಗಿಟ್ಲು, ದೈತ್ಯ ಬಂದು ಎತ್ಕೊಂಡು ಹೋದ. ನಮ್ಗೆ ಆಶ್ಚರ್ಯ, ಅಮ್ಮನ ಕೈಯಲ್ಲೇ ಎತ್ಕೊಂಡಕ್ಕಾಗಲ್ಲ ಅಂತ ಕತೆ ಹೇಳಿದ್ರಿ, ದೈತ್ಯ ಹೇಗೆ ಎತ್ಕೊಂಡು ಹೋದ? ಹಾಗಂದ್ರೆ ಅವನು ಎತ್ಕೊಂಡು ಹೋಗ್ಲಿಲ್ಲ, ಅವನ ಒಳಗೆ ದೇವರಿದ್ದೇ ಎತ್ಕೊಂಡು ಹೋದ. ಯಾಕಂದ್ರೆ ಎಲ್ಲರೊಳ ತಾನಿಪ್ಪ, ದೈತ್ಯನ ಒಳಗೂ ಅವನೇ ಇದ್ದದ್ದು. ಎತ್ಕೊಂಡು ಹೋಗುವ ಸಾಮರ್ಥ್ಯವನ್ನ ಕೊಟ್ಟದ್ದು ಆ ಭಗವಂತನೇ. ಆದ ಕಾರಣ ಆ ಮಗುವನ್ನ ಎತ್ಕೊಂಡು ಹೋಗಿದ್ದಾನೆ. ಎತ್ಕೊಂಡು ಹೋದ್ಮೇಲೆ ಅವನ್ ಅನ್ಕೊಂಡ, ಇವನೇನೋ ಭಾರಿ ಅನ್ಕೊಂಡಿದ್ದೆ, ಭಾರಿ ಸಪೂರ ಇದ್ದಾನೆ, ಒಂದೇ ನಿಮಿಷ ಕೊಂದು ಬಿಡ್ತೀನಿ ಅಂತ ಹೇಳಿ ಕೃಷ್ಣನ ಕುತ್ತಿಗೆಗೆ ಕೈ ಹಾಕದ. ಕೃಷ್ಣ ಅಂದ್ಯ ಕೊಲ್ತಿಯ ಕೊಲ್ಲು ಅಂತಂದ. ಕೃಷ್ಣನ್ ಕೊಲ್ಲಿಕ್ಕೆ ಆಗಲಿಲ್ಲ. ಯಾಕೆ ಗೊತ್ತಾ? ಕೃಷ್ಣನಿಂದ ಬೇರೆಯಾದ ಪ್ರಾಣ ಕೃಷ್ಣನಲ್ಲಿ ಇಲ್ಲ. ನಮಗಿಂತೂ ಬೇರೆಯಾದ ಪ್ರಾಣ ಇದೆ, ಆದ್ರೆ ದೇವರಲ್ಲ ಆ ತರ ಹೋಗೋ ಪ್ರಾಣ ಇದೆಯಾ ಅದು ಗೊತ್ತಿಲ್ಲ. ದೈತ್ಯ ಕೊಲ್ಬಹುದು ಅಂತ ಕುತ್ತಿಗೆ ಕೈ ಹಾಕ್ದ, ಸಾಯ್ಲಿಲ್ಲ. ಕೃಷ್ಣ ಅಂದ, ನಿನ್ ಚಾನ್ಸ್ ಮುಗೀತು, ಈಗ ನನ್ ಚಾನ್ಸ್. ನಾನ್ ನಿನ್ ಕುತ್ತಿಗೆ ಕೈ ಹಾಕ್ತೀನಿ. ನನ್ ಪಾದಕ್ಕೆ ಕೈ ಹಾಕಿದ್ರೆ ಕೈ ಹಿಡಿತೀನಿ, ಕುತ್ತಿಗೆ ಕೈ ಹಾಕಿದ್ರೆ ಕುತ್ತಿಗೆ ಹಿಡಿತೀನಿ ಇಂದ. ಅದಕ್ಕೆ ಭಕ್ತರು ಕುತ್ತಿಗೆ ಕೈ ಹಾಕಬಾರ್ದು, ಪಾದಕ್ಕೆ ಕೈ ಹಾಕ್ಬೇಕು. ಕೆಲವರು ಪ್ರಾಣದೇವರು ಕುತ್ತಿಗೆಗೆ ಕೈ ಹಾಕ್ತಾರೆ. ಆ ಗಂಟೆ ಬಾರಿಸುವಾಗ ನೋಡಿ, ಎಡಗೈಲಿ ಪ್ರಾಣದೇವ್ರ ಕುತ್ತಿಗೆನೆ ಹಿಡ್ಕೊಂಡ್ಬಿಡ್ತಾರೆ. ಹಿಡ್ಕೋಬಾರ್ದು. ಹಿಡ್ಕೋಬೇಕಾದ್ದು ಪ್ರಾಣದೇವರ ಪಾದ. ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ. ಕೆಲವರು ಮಂಗಳಾರತಿ ಮಾರೋ ಬರದಲ್ಲಿ ಪ್ರಾಣದೇವ್ರ ಮುಖನೇ ಹಿಡ್ಕೊಂಡ್ಬಿಡ್ತಾರೆ, ಕುತ್ತಿಗೆ ಹಿಡ್ಕೊಂಡ್ಬಿಡ್ತಾರೆ. ಎಲ್ಲಂದ್ರಲ್ಲಿ ಹಿಡ್ಕೋಬಾರ್ದ್ರಿ. ಎಲ್ಲಂದ್ರಲ್ಲಿ ಹಿಡ್ಕೊಂಡ್ರೆ ದೇವ್ರ ಏನ್ ಮಾಡ್ತಾರ ನೋಡಿ. ಇವನು ಕುತ್ತಿಗೆ ಹಿಡ್ಕೊಂಡ ದೈತ್ಯ. ದೇವರಂದ, ನನ್ ಪಾದ ಹಿಡ್ದಿದ್ರೆ ನಿನ್ ಕೈ ಹಿಡಿತಿದ್ದೆ, ನೀನ್ ನನ್ ಕುತ್ತಿಗೆ ಹಿಡ್ದಿಯಲ್ಲ, ನಾನು ನಿನ್ ಕುತ್ತಿಗೆ ಹಿಡಿತೀನಿ ಅಂತ ದೇವರ ಅವನ್ ಕುತ್ತಿಗೆ ಹಿಡ್ದ. ಅವನ್ ಕೊಲ್ಬೇಕಾದ್ರೆ ದೇವರೇನೂ ಮಾಡಬೇಕಾದ್ದಿಲ್ಲ. ಲೀಲಾ ಮಾತ್ರಂ ಪ್ರಭೋ ಸೃಷ್ಟಿ, ಇಚ್ಛಾ ಮಾತ್ರದಿಂದಲೇ ಸಂಹಾರ ಸೃಷ್ಟಿ ಮಾಡುವ ಸಾಮರ್ಥ್ಯ ಭಗವಂತನದು. ತೃಣಾವರ್ತ ಪ್ರಾಣವನ್ನ ಕಳ್ಕೊಂಡಿದ್ದಾನೆ, ಕೆಳಗೆ ಬಿದ್ದಿದ್ದಾನೆ. ವಾದಿರಾಜರಂತಾರೆ,
ದೊಡ್ಡ ಕಲ್ಲು ಬಂಡೆಯ ಮೇಲೆ ಭಗವಂತ ಅವನ್ನ ಎತ್ತಾಕಿ ಚೂರ್ ಚೂರ್ ಮಾಡಿದ್ನಂತ. ಅಲ್ಲ, ಯಾಕೆ ದೇವ್ರಿಗೆ ಅಟ್ಸಿಟ್ಟು? ಏನೋ ಚಕ್ರ ಗಿಕ್ರ ಬಿಟ್ಟು ಟ್ರಿಮ್ ಆಗಿ ತಲೆ ಕುಯ್ದಿದ್ರಾಗಿರ್ತಿತ್ತಲ್ವಾ. ಪಾಷಾಣ ಪೃಷ್ಠೇ ಪತತು, ದೊಡ್ಡ ಬಂಡೆಯ ಕಲ್ಲಿನ ಮೇಲೆ ಆ ದೈತ್ಯನನ್ನ ಎತ್ತಾಕಿ ಚೂರ್ 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 ಮಾಡ್ದಂತ. ಕೆಲವರು ಸಾಯ್ತಾರ್ರಿ, ಸತ್ತಿದ್ದು ಗೊತ್ತಾಗಲ್ಲ ಹಾಗೆ ಸಾಯ್ತಾರ. ಕೆಲವರು ಆಕ್ಸಿಡೆಂಟ್ ಆಗಿ ಸತ್ರೆ ತಲೆ ಒಂದ್ ಕಡೆ, ಕಾಲು, ಎಷ್ಟು ಭಯಂಕರ ಅಲ್ಲ ಹಾಗೆ ಭಯಂಕರವಾಗಿ ಕೊಂದಂತ. ಯಾಕೆ ದೇವ್ರಿಗೆ ಇಟ್ಸಿಟ್ಟು? ಇಷ್ಟು ಭಯಂಕರವಾಗಿ ತೃಣಾವರ್ತನ ಯಾಕೆ ಸಂಹಾರ ಮಾಡ್ದ? ವಾದಿರಾಜರು ಅದರ ಹಿನ್ನೆಲೆಯಲ್ಲಿ ತುಂಬಾ ಕತೆ ಹೇಳ್ತಾರೆ. ಭಾವಜ್ಞರಲ್ಲಿ ಭಾಗವತ ಕೇಳಿದಾಗ ಮಾತ್ರ ಭಾಗವತದ ಒಳ ತಿರುಳು ಅರ್ಥ ಆಗತ್ತೆ. ವಾದಿರಾಜರು ಹೇಳ್ತಾರೆ, ಯಾಕೆ ಕೃಷ್ಣ ಕೊಂದ ಅಂದ್ರೆ ಮಾತುಪಾತಕರಹ, ತಾಯಿಗೆ ಹಿಂಸೆ ಮಾಡಿದ್ದಾನೆ. ನಮ್ಮ ಅಮ್ಮನ ಗೊಳಕೋತಿಯ, ನೀನ್ ಪೀಸ್ ಪೀಸ್ ಮಾಡ್ತೀನಿ ಎಂದಂತೆ ಕೃಷ್ಣ. ಅವರಮ್ಮನ ಏನ್ ಗೊಳಕೊಂಡಿದ್ದು? ಅವರಮ್ಮ ಕೃಷ್ಣನ್ ತೊಡೆ ಮೇಲೆ ಹಾಕೊಂಡು ಹೀಗೆ ಮಾಡ್ತಿದ್ಲು, ಅವನ್ನೇ ನೋಡ್ತಾ ಇದ್ಲು. ಕೃಷ್ಣನ್ನ ನೋಡುವ ಅಮ್ಮನ ಕಣ್ಣಿಗೆ ಮಣ್ಣು ಹಾಕದ. ಕೃಷ್ಣನ್ ನೋಡ್ಲಿಕ್ಕೆ ಎಷ್ಟೋ ಜನ ಕೂತಿದ್ರು, ಅವ್ರ ಕಣ್ಣಿಗೆಲ್ಲ ಧೂಳು, ಸುಂಟ್ರ ಗಾಳಿ ಧೂಳು ಮಣ್ಣು ಹಾಕದ. ಅವರೆಲ್ಲ ಕಣ್ಣುಜ್ಕೊಂಡು ಬಿಡೋಟದಿಗೆ ಕೃಷ್ಣನ್ನೇ ಕಳ್ಕೊಂಡಿದ್ರು. ಕೃಷ್ಣ ಹೋಗೋದು ಅಂದ್ರು ಒಂದೇ, ಪ್ರಾಣ ಹೋಗೋದು ಅಂದ್ರು ಅಷ್ಟು ಒಂದೇ. ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡುವ ಕೃಷ್ಣನನ್ನೇ ಕಳ್ಕೊಂಡವ್ರು ಎಷ್ಟು ದುಃಖ ಪಟ್ರು. ಅವರೇ ಇಷ್ಟು ದುಃಖ ಅಂದ್ರೆ ಅವರ ಅಮ್ಮಂಗೆ ಎಷ್ಟು ದುಃಖ. ಅಮ್ಮನಿಗೆ ಹೀಗೆ ಗೊಳೈಕೋತ್ಯ, ನೀನ್ ಪೀಸ್ ಪೀಸ್ ಮಾಡ್ತೀನಿ ಅಂತ ಹೇಳಿ ಕೃಷ್ಣ ಅವನ್ ಎತ್ಕೊಂಡೋಗಿ ಬಂಡೆ ಮೇಲೆ ಹಾಕದ. ಹಾಗಾಗಿ ಯಾರು ಇನ್ನೊಬ್ಬರಿಗೆ ಕೆಟ್ಟದ್ದನ್ನ ಚಿಂತನೆ ಮಾಡ್ತಾರೆ ಅವ್ರಿಗೂ ಕೂಡ ಭಗವಂತ ಅದನ್ನೇ ಕೊಡ್ತಾನೆ ಅಂತ ಇಷ್ಟು ತೋರಿಸ್ತಾ ಇದ್ದಾರೆ.